ಹಾಡಹಗಲೇ ಮಹಿಳೆಯ ಕತ್ತಿನಿಂದ ಚಿನ್ನದ ಸರ ಎಗರಿಸಿದ ಕಳ್ಳರು ಪರಾರಿಯಾಗಿರುವ ಘಟನೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕುರ್ಕಾಳು ಬಳಿ ನಡೆದಿದೆ. ಮನೆ ಅಂಗಳದಲ್ಲಿ ಮಲ್ಲಿಗೆ ಮಾಲೆ ಕಟ್ತಾ ಇರುವಾಗ ಬಂದ ಮೂವರು ದುಷ್ಕರ್ಮಿಗಳು ಈ ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ. ಮನೆಗೆ ಬಂದು ಸೆರೆಗರಿಸಿದ ಕಳ್ಳರ ಗುರುತು ಪತ್ತೆ ಮಾಡಿರುವ ಮಹಿಳೆ ಈ ಮೂವರು ಈ ಹಿಂದೆ ಇದೇ ಪರಿಸರದಲ್ಲಿ ವಾಸವಿದ್ದ ವಲಸೆ ಕಾರ್ಮಿಕರು ಅಂತ ಹೇಳಿದ್ದಾರೆ. ಬಾಡಿಗೆ ಮನೆ ನೋಡುವ ನೆಪದಲ್ಲಿ ಮದ್ಯಪಾನಿಗಳಾಗಿ ಬಂದವರಲ್ಲಿ ಒಬ್ಬ ಚಿನ್ನದ ಸರ ಎಳೆದು ಪರಾರಿಯಾಗಿದ್ದಾನೆಂತ ಮಹಿಳೆ ಹೆಲೆನ್ ಡಿಸೋಜಾ ದೂರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪರಿಸರದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದಾರೆ. ಅಂದಾಜು 27 ಗ್ರಾಂ ತೂಕದ ಚಿನ್ನದ ಸರವನ್ನ ದರೋಡೆಕೋರರು ಕಸಿದು ಪರಾರಿಯಾಗಿದ್ದಾರೆ. ಶಿರ್ವ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಬಾಡಿಗೆ ಮನೆ ನೋಡುವ ನೆಪದಲ್ಲಿ ಬರುವವರು ಇಲ್ಲಿ ಕಳವು ಕೃತ್ಯ ಎಸಗೋದು, ಚಿನ್ನದ ಸರ ಕಳವು ಮಾಡುವ ಪ್ರಕರಣ ಹೆಚ್ಚಾಗ್ತಾ ಇದ್ದು ಪೊಲೀಸರು ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾನು ಮತ್ತೆ ನನ್ನ ಕೆಲಸದ ಹುಡುಗಿ ಹೂ ಕಟ್ತಿದ್ದೆವು ಹಿಂದುಗಡೆ. ಆವಾಗ ಮೂವರು ಬಂದರು. ಅದರಲ್ಲಿ ಆನಂದ ಅಂತ ನಮ್ಮ ಮನೆಯಲ್ಲಿ 6 ತಿಂಗಳು ಕೂತ್ಕೊಂಡಿದ್ದವರು. ಈಗ ಬಿಟ್ಟು 4-5 ವರ್ಷ ಆಯಿತು. ಅವರು ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ಬಂದು ಕೂತ್ಕೊಂಡವರು ಬಾಡಿಗೆಗೆ ಮನೆ ಉಂಟು. ನಾನು ಹೇಳಿದೆ ಇಲ್ಲ, ಮನೆ ನಮ್ಮದರಲ್ಲಿ ಇದ್ದಾರೆ, ಇಲ್ಲ ಬಾಡಿಗೆಗೆ ಯಾರು ಅಂತ ಹೇಳಿದೆ. ಆಂಟಿ ಯಾರ ಹತ್ರ ಆದರೂ ಇದ್ದರೆ ಸ್ವಲ್ಪ ಇದು ಮಾಡಿ ಕೊಡಿ ಅಂತ ಹೇಳಿದ. ಆಯ್ತಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತೆ ಹೋಗಿದ್ದ. ಅವನು ಆನಂದ ಕುಡಿದಿದ್ದಾನೆ. ಹೋದ ನಂತರ ಅದರಲ್ಲಿ ಇನ್ನೊಬ್ಬನು ಓಡಿ ಬಂದ ಹಿಂದೆ. ನಾನು ಒಳಗಿದ್ದೆ ಆವಾಗ. ಓಡಿ ಬಂದ. ಅದಕ್ಕೆ ನಮ್ಮ ಹುಡುಗಿ ಹೇಳಿದಳು, ನಿಮ್ಮದು ಇದು ಫೋನ್ ನಂಬರ್ ಬೇಕಂತ ಅವನಿಗೆ ಒಬ್ಬ ಬಂದ ಅಂತ ಹೇಳಿದೆ. ಅವನೇ ಬೈಕ್ ಹಿಡ್ಕೊಂಡು ಅವರು ರಸ್ತೆಯಲ್ಲಿ ಇದ್ದಾರಂತೆ ಇಬ್ಬರು. ನನಗೆ ಗೊತ್ತಿಲ್ಲ. ಅಕ್ಕನ ಮನೆಯ ಎದುರುಗಡೆ ನಾನು ಒಳಗಿದ್ದೆ. ಅವಳು ಕರೆದಳಲ್ಲ ಅಂತ ಹೊರಗೆ ಬಂದೆ. ನಂದು ನಂಬರ್ ಹೇಳಿದೆ ನಾನು. ಇದು ನಂಬರ್ ಆಗೋದಿಲ್ಲ ಅಂತ. ಎಂತ ಆಗೋದಿಲ್ಲ ಮಾರಾಯ, ಆಗ್ತದೆ ಇದು ನಂಬರ್. ಇಲ್ಲ, ನಿನ್ನ ಫೋನಿನಲ್ಲಿ ರಿಂಗ್ ಬರ್ತದ ನೋಡು ನಂದು ನಂಬರು ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದೆ. ಇಲ್ಲ ನಾನು ನಂಬರ್ ಇದು ಆಗ್ತದೆ ಅಂತ ಹೀಗೆ ಫೋನ್ ಕೈಯಲ್ಲಿ ಹಿಡ್ಕೊಂಡು ಹೀಗೆ ನಂಬರ್ ಇದು ಮಾಡ್ತಾ ಇದ್ದೆ. ಆವಾಗ ಚೈನ್, ನಂದು ಕುತ್ತಿಗೆಯಲ್ಲಿದ್ದ ಚೈನ್ ತೆಗೆದು ಓಡಿದ. ನಾನು ಬೊಬ್ಬೆ ಹೊಡೆದು ಹಿಂದಿನಲ್ಲಿ ಹೋದೆವು. ನನಗೆ ಆಗೋದಿಲ್ಲ ಅಲ್ಲ ಹಿಂದಿನಲ್ಲಿ ಹೋಗಲಿಕ್ಕೆ. ಆವಾಗ ನನ್ನ ಅಕ್ಕ ಇದ್ದರಂತೆ. ಅಕ್ಕಗೆ ಹೀಗೆ ದೂಡಿ ಓಡಿ ಹೋಗಿ ಬೈಕಿನಲ್ಲಿ ಕುತ್ಕೊಂಡಂತೆ. ಮತ್ತೆ ಓಡಿ ಹೋದರು. ಫಸ್ಟ್ ನಮ್ಮ ಮನೆಗೆ ಬಂದು ನನ್ನ ಹತ್ರ ಕೇಳಿದರು, ಆಂಟಿ ಹೇಗಿದ್ದೀರಿ, ಏನು, ನಮಗೆ ಒಂದು ರೂಮ್ ಬೇಕಿತ್ತು, ಇವರು 2 ಬ್ಯಾಚುಲರ್ ಇದ್ದಾರೆ ಅಂತ ಹೇಳಿದೆ. ನಾನು ಹೇಳಿದೆ ನಮ್ಮ ಮನೆಯಲ್ಲಿ ರೂಮ್ ಇಲ್ಲ, ಖಾಲಿ, ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಮತ್ತೆ ಮಾತಾಡಿದರು. ಮತ್ತೆ ಹೇಳಿದರು, ಇವರು ಹೇಗಿದ್ದಾರೆ ಆಂಟಿ ಅವರು ಹೇಳಿದರು. ಅವರು ಸೌಖ್ಯ ಇದ್ದಾರೆ, ಅವರ ಮಗ ಈಗ ತೀರಿ ಹೋದಲ್ಲ, ಹೀಗೆಲ್ಲ ಹೇಳಿದರು. ಹೌದಾ, ಯಾವಾಗ, ಏನು ಅಂತ ಹೇಳಿದರು. ಮತ್ತೆ ಹೇಳಿದರು, ನಾವು ಸ್ವಲ್ಪ ನೋಡಿ ಬರ್ತೇವೆ, ನಾವು ನಿಂತ ಆಂಟಿಯವರು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ ನಾವು. ಅಲ್ಲಿಂದ ಅವರ ಮನೆಗೆ ಹೋದರು ನೋಡಲಿಕ್ಕೆ ಅಂತ. ಆಂಟಿಗೆ ಅಲ್ಲಿ ನೋಡಲಿಕ್ಕೆ ಹೋದವರು ಸುಮಾರು ಹೊತ್ತು ಬರಲಿಲ್ಲ. ನಾನು ಎಣಿಸ್ತೇನೆ ಹೀಗೆ ಮಾತಾಡಿದ್ದಾರೆ ಏನೋ ಅಂತ. ಲಾಸ್ಟ್ ಬೊಬ್ಬೆ ಕೇಳಿತು, ಅಕ್ಕ ಅಂತ. ನನ್ನ ತಂಗಿ ಅವಳು ಅಕ್ಕ ಅಂತ ಬೊಬ್ಬೆ ಹಾಕಿದಳು. ಏನಾಯಿತು ಅಂತ ನಾನು ಓಡುವಾಗ ಒಬ್ಬನು ಮಧ್ಯದವನು, ಎಂದರೆ ಇಬ್ಬರು ಬಂದಿದ್ದರು. ಅವರು ಇಲ್ಲಿದ್ದ ಬೈಕ್ ತೆಗೆದುಕೊಂಡು ಅಲ್ಲಿದ್ದ ಬೈಕ್ ಅಲ್ಲಿ ಇತ್ತು, ಅಲ್ಲಿ ಕೊಂಡು ಹೋಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅವರು ರೆಡಿ ಮಾಡಿ ಇಡುವಾಗ ಇವರು ಈಚೆಯಿಂದ ಹಾರಿ ಬರುವಾಗ ಅವನು ಗೇಟ್ ಓಪನ್ ಮಾಡಿದ. ಗೇಟ್ ಓಪನ್ ಮಾಡುವಾಗ ಇವನು ಬಡ ಓಡಿ ಬಂದ. ಅವನನ್ನು ನಾನು ಹೀಗೆ ಹಿಡಿಯುವಾಗ ನನ್ನನ್ನು ದುಡಿ ಹಾಕಿದ. ನಾನು ಬಿದ್ದು ಏನಾಯಿತು ಅಂತ ಕೇಳುವಾಗ ಅವರು ಅಲ್ಲಿ ಓಡಿದರು. ಅದನ್ನು ನೋಡು ಅವರ ಹಿಂದೆ ನಾನು ಕೂಡ ಚೈನ್ ಅಂತ ನನಗೆ ಶಬ್ದ ಕೇಳಿತು. ನಾನು ಕೂಡ ಮಾರ್ಗಕ್ಕೆ ಓಡಿ ಎಲ್ಲರನ್ನು ನಿಲ್ಲಿಸಿದೆ. ಇವರು ಫಸ್ಟ್ ನನಗೆ ಸಿಕ್ಕಿದರು. ಅವರನ್ನು ಹೇಳಿದೆ. ಅವರೆಲ್ಲರೂ ಅವರ ಹಿಂದೆ ಓಡಿದರು. ಹಾಗೆ ಇಲ್ಲಿ ಅಕ್ಕ ತಂಗಿದ್ದು ಮನೆ, ಈಚೆದ್ದು ಅಕ್ಕನದ್ದು ಮನೆ, ಆಚೆದ್ದು ತಂಗಿದ್ದು ಮನೆ. ಮೊದಲು ಅಕ್ಕನ ಮನೆಗೆ ಬಂದರು. ಅಕ್ಕನ ಮನೆಗೆ ಬಂದು ಅವ್ರ ಹತ್ರ ಮಾತನಾಡಿದರು, ಬಾಡಿಗೆಗೆ ಮನೆ ಉಂಟಾ ಅಂತ ಕೇಳಿದರು. ಅದಕ್ಕೆ ಅವ್ರು ಹೇಳಿದರು, ಬಾಡಿಗೆಗೆ ಮನೆ ಇಲ್ಲ, ಬಾಡಿಗೆ ಉಂಟಿದ್ದಾರೆ ಈಗ ಅಂತ. ಅದಕ್ಕೆ ಹಾಗಾದರೆ ನಮಗೆ ಬಾಡಿಗೆ ಮನೆ ಬೇಕು, ಅವರ ಮನೇಲಿದ್ದಾರಾ, ಇವರ ಮನೇಲಿ ಯಾರಿದ್ದಾರೆ, ಆಚೆ ಮನೇಲಿ ಯಾರಿದ್ದಾರೆ ಎಲ್ಲ ಕೇಳಿದರು. ಮತ್ತು ಅವ್ರು ಹೇಳಿದರು, ಎಲ್ಲ ಅವರವರೆಲ್ಲ ಇದ್ದಾರೆ ಅಂತ ಹೇಳಿದ್ದಕ್ಕೆ ನನ್ನ ನಂಬರ್ ತಗೊಳ್ಳಿ ಅಂತ ಹೇಳಿ ಒಂದು ಚೀಟಿ ಅವರೇ ಕೊಟ್ಟು ಚೀಟಿಯಲ್ಲಿ ನಂಬರ್ ಬರೆಸ್ಲಿಕ್ಕೆ ಹೇಳಿದರು. ಯಾಕಂದರೆ ಅವರು ಪ್ಲ್ಯಾನ್ ಮಾಡಿದ್ದಾರೆ, ಅದು ಅವರು ಬಗ್ಗಿ ನಂಬರನ್ನು ಬರೆಯುವಾಗ ಅವರ ಕುತ್ತಿಗೆಯಲ್ಲಿದ್ದ ಚೈನನ್ನು ಎಳಿಲಿಕ್ಕೆ. ಆವಾಗ ಅಕ್ಕನ ಕುತ್ತಿಗೆಯಲ್ಲಿ ಚೈನ್ ಚಿಕ್ಕದಿದ್ದರಿಂದ ಅವರಿಗೆ ಅದು ಬಗ್ಗುವಾಗ ಅದು ಚೈನ್ ಕೆಳಗೆ ಬರಲಿಲ್ಲ. ಸೊ ಅವರು ಹಾಗೆಂತ ಮಾಡಿದಂತ ಹೇಳಿದರೆ, ಆಚೆ ಮನೆಯಲ್ಲಿ ತಂಗಿ ಮನೆಯಲ್ಲಿ ಯಾರಿದ್ದಾರೆ ಅಂತ ಅವರು ಇದ್ದಾರೆ ಅಂತ ಹೇಳಿದರು. ಮತ್ತು ಅವರು ಅಲ್ಲಿ ಹೋದರು.
ಅಲ್ಲಿ ಹೋದಾಗ ಸೇಮ್ ಅದೇ ಕ್ವಶನ್ಸ್ ಎಲ್ಲ ಅವ್ರ ಹತ್ರ ಮಾತನಾಡಿದ್ರು. ಮತ್ತು ಅವರಿಗೂ ಸಹ ಹೇಳಿದರು ನನ್ನ ನಂಬರನ್ನು ಬರ್ಕೊಳ್ಳಿ, ಯಾರದ್ದು ಬಾಡಿಗೆಗಿದ್ದರೆ ನಮಗೆ ಹೇಳಿ ಅಂತ. ಅವರಿಗೂ ಸಹ ಚೀಟಿ ಅವರಲ್ಲಿ ಬರೆಯುವಾಗ ಅವರದ್ದು ಕುತ್ತಿಗೆ ಚೈನ್ ದೊಡ್ಡದಿತ್ತು. ಅವ್ರು ಹೀಗೆ ಬರೆಯುವಾಗ ಅದು ಚೈನ್ ಕೆಳ ಬಂತಲ್ವಾ. ಆಗ 3 ಮಂದಿ ಇದ್ದರು. 3 ಮಂದಿಯಲ್ಲಿ ಒಬ್ಬರು ಬೈಕ್ ರೆಡಿ ಮಾಡ್ಕೊಳ್ಳಿಕ್ಕೆ ಹೊರ ಬಂದಿದ್ದರು, ಬೈಕಲ್ಲಿದ್ದರು. ಮತ್ತು ಇನ್ನೊಬ್ಬರು ಅವರ ಕುತ್ತಿಗೆಯಲ್ಲಿ ಚೈನನ್ನು ಇಳಿದು ಅವರ ಅಕ್ಕನ ಕಾಂಪೌಂಡಿಂದ ಹಾರಿಕೊಂಡು ರಸ್ತೆಗೆ ಹೋಗಿ ಅವರು ಓಡಿದ್ದಾರೆ. ಲಾಸ್ಟ್ ವೀಕಲ್ಲಿ 2 ರಿಲೇಟಿವ್ ಮನೆಯಲ್ಲೇ ಇಲ್ಲೇ ಹತ್ತಿರನೇ ಆಗಿದೆ. ಅದು ಅದು ಆದ ಸ್ಟೈಲ್ ನೋಡುವಾಗ ಇದು ಪರಿಚಯದವರದ್ದೇ ಮಾಡಿದ ಕೆಲಸ ಅಂತ ಹೇಳ್ಕೊಂಡು, ಆದರೆ ಅದು ಎಲ್ಲಿ ತನಕ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ.